ಇಕ್ಲಲ್ಲ ಅವರ ಟ್ರೈ ಮಲ್ಪುಲೆ ಮತ್ತೆ ಒಂಜಿ ಚಮಚದಾತು ಸಾಸಿವೆ ಎಣ್ಣೆ, ಅದು ಸಾಸಿವೆ ಎಣ್ಣೆ ಹಾಕ್ತಾ ಇದ್ದಾರೆ. ನಮಸ್ಕಾರ ಪೂರೈರೆಗ್ಲ ನಮಸ್ಕಾರ ನಿಕ್ಲು ಮತ್ತ ಎಂಚೊಲ್ಲರು ಸರ್ ಉಲ್ಲಾರ ಮಂಡು ತೆಂಕುಲು ಮಾಮಿ ಮರ್ಮಲ್ ಮಾಮಿ ಪೂರೈರೆಗ್ಲ ನಮಸ್ಕಾರ. ಅತ್ತೆ ಸೊಸೆ, ನಾನು ಸೊಸೆ, ಇವರ ಅತ್ತೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾನೆ ಇರಿ, ಹಾಗೆಯೇ ಸಪೋರ್ಟ್ ಮಾಡಿ. ಹಳ್ಳಿ ಮದ್ದುಗಳನ್ನು ಹಾಗೆಯೇ ರೆಸಿಪಿಯನ್ನು ಹೇಳ್ತಾನೆ ಇರ್ತೇವೆ. ಅದೇ ಪಂಡೊಂದು ಗೊತ್ತಿತ್ತು ನೀನು ಎಂಗ್ಲಿಗೂ ಸಪೋರ್ಟ್ ಬೋರ್ಡು ಅಂಚನೆ ಸಪೋರ್ಟ್ ಮಾಡಬೇಕು ನೀವು ನಮಗೆ. ಹಾಗೇನೆ ನಮ್ಮ ಚಾನಲನ್ನು ನೋಡ್ತಾ ಇರಿ. ಹಾಗೇನೆ ಹೊಸತು ನೋಡುವವರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರಿಗೆಲ್ಲ ಶೇರ್ ಮಾಡಿ. ಅದೇ ಸಪೋರ್ಟ್ ಮಲ್ಪೋಡು ಹೊಸತು ತೂಪುನ ಕ್ಲಾದಿತ್ತು ಅಂದ್ ಹೊಸತು ತೂಪುನ ಕ್ಲಾದಿತ್ತು ನನ್ನ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ಲ ಮಲ್ಪಲೆ. ಎಂಕ್ಲ ಹಳ್ಳಿದ ಜೀವನದ ಬಗ್ಗೆಲ್ಲ ಪಾಡುವ ಅಂಚನೆ ಅಪ್ಪಗೊಬ್ಬರ ಮಲ್ತೊಂದಿತ್ತು ನಾವು ದುಂಬು ಮಲ್ತೊಂತು ನಾವು ಬೊಕ ಇತ್ತೆ ಅಂದತ್ತು ದುಂಬು ಮಿಂಚಿ ಮಲ್ತೊಂತು ನಾವು ಇತ್ತೆ ಓವುಲ ಇಜ್ಜತ ಇತ್ತೆ ಇತ್ತೆ ಮತ್ತೆ ಪೇಂಟೆದಾತ ಅವು ತೋಷ್ಪವನ ಅಂಚಿನ ಒಂಜಿ ನಮ್ಮ ಎಲ್ಲಿಯ ಪ್ರಯತ್ನ. ಅದೇ ಮೊದಲೆಲ್ಲ ಹಳ್ಳಿಯಲ್ಲೆಲ್ಲ ಮಾಡ್ತಿದ್ದ ಅವಾಗ ಅಜ್ಜಿನವರೆಲ್ಲ ಮಾಡ್ತಿದ್ದ ಒಂದು ಹಳ್ಳಿಯ ಅಡುಗೆ ಅಥವಾ ಏನಾದರೂ ಮದ್ದು ಏನಾದರೂ ನಾವು ಈಗ ನಿಮಗೆ ತೋರಿಸ್ತಾ ಇದ್ದೇವೆ. ಯಾಕಂದರೆ ಒಂದು ನಮ್ಮದೊಂದು ಚಿಕ್ಕ ಪ್ರಯತ್ನ ಅದಂತಂದಿಲ್ಲ ರೀ. ಗಂಟು ಬೇನೆ ಬೇರಿ ಬೇನೆ ಬೊಕ ಇದು ಮತ್ತ ಮಿತ್ತು ಮತ್ತ ತಿರ್ತು ಮತ್ತ ಜಪ್ಪರಪ್ಪ ಜತ ಮರಂಪದ ಅಂಟು ಮತ್ತ ಸ್ವಲ್ಪ ಬೇನೆ ಅಲ್ಪ ಅಲ್ಪ ಗಂಟು ಮತ್ತ ಬೇನ್ಲಾಕುನತ ಐಕೊಂಜಿ ಎಣ್ಣೆ ಬೆಚ್ಚ ಮಲ್ಪ ಗಂಡದು ಒಂಜಿ ಕುಣದವರಂದು ಪೋಪಣೆ ಅಂದ್ರೆ ಇವತ್ತು ಅವರಂತೆ ಈಗ ಈ ಇದರಲ್ಲಿ ಅಂದ್ರೆ ಈ ಜನರೇಷನ್ನಲ್ಲಿ ಅಥವಾ ಪ್ರಾಯದವರಿಗೆಲ್ಲ ಗಂಟು ಬೇನೆ ಜೋಕ್ಲೆಗ್ಲ ಸೊಂಟ ನೋವು ಎಲ್ಲ ಜಾಸ್ತಿ ಈಗಿನ ಕಾಲದಲ್ಲಿ. ಸೊ ಹಾಗೆ ಅವರೊಂದು ಇವತ್ತು ಎಣ್ಣೆ ಮಾಡ್ತಾರಂತೆ. ಅದನ್ನು ಎಂತ ಎಣ್ಣೆ ಅಂತ ಹೇಳಿ ಅವರಿಗೆ ಹೇಳಿಲ್ಲ, ತೋರಿಸ್ತಾರಂತೆ. ನೋಡುವ, ಅವರ ಹಿಂದೆನೆ ಹೋಗುವ. ಪೋಯಾ ಪೋಯ್ ಬೊಲ್ದೆ ಎಕ್ಕದನ ಬಿಳಿ ಎಕ್ಕದ ಗಿಡ ಹೂವು ಆತು ನಾವು ಇದು ಆತಂడి ಇತ್ತೆ ಪೂ ಇಚ್ಚಿ ನೆಟ್ಟು ಬೊಲ್ದೆ ಎಕ್ಕದೆ ನೆತ್ತ ಇರೇನೆ ಇಂಚದೆ ಪೊಡತೆ ಇದು ಬಿಳಿ ಎಕ್ಕದ ಗಿಡ. ಬಿಳಿ ಎಕ್ಕದ ಗಿಡ ಇದು. ಇದ್ರದ್ದು ಇವತ್ತು ಅವರು ಎಣ್ಣೆ ಮಾಡ್ತಾ ಇದ್ದಾರೆ. ಅದನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿ ಅವ್ರು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ ನಾನು. ಈಗ ಅದೆಲ್ಲ ಎಲೆ ಎಲ್ಲ ತೆಗಿತಾ ಇದ್ದಾರೆ. ಮಾತ್ರ ಅದು ಎಲೆ ತೆಗೆಯುವಾಗ ಸ್ವಲ್ಪ ಜಾಗ್ರತೆ ಇರ್ಬೇಕಾ. ಅದರಲ್ಲಿ ಒಂದು ಹಾಲು ಬರ್ತದೆ. ಇದು ಅಂಟದಲ್ಲ ಪೇರು ಅವು ಓಡೆಗ್ಲ ಮುಟ್ಟಿದಲ್ಲ ಅಜ್ಜಿ ಕಣ್ಣಿಗದಲ್ಲ ಮುಟ್ಟುಂಡ ಕಣ್ಣು ಸುವರ್ಪುಂಡು ಜಾಗ್ರತೆ ಅವ್ರು ನೆನ್ದೆಕ್ಕರಂಡು ನಾನು ದೆಕ್ಕುಗ ಕಣ್ಣಿಗೆ ಅದು ತುಂಬಾ ಇದು ಅಂತ ಎಂತ ಡೇಂಜರ್ ಅಂತ ಹೇಳ್ತಾರೆ. ಸ್ವಲ್ಪ ತೆಗೆಯುವಾಗ ಮಾತ್ರ ಜಾಗ್ರತೆಯಿಂದ ತಗೋಬೇಕು. ಇದುಂಟು ಮೊಗ್ಗುಂಟು ಅದರಲ್ಲಿ ಬಿಳಿ ಎಕ್ಕದ್ದು ಗಿಡ. ಅದರಲ್ಲಿ 2 ಟೈಪ್ ಬರ್ತದೆ, ಒಂದು ನೀಲಿ ಮತ್ತೆ ಬಿಳಿ. ಕಪ್ಪದ ಉಂಟು ಐಟ್ ರೆಡ್ ನಮ್ನೆ ಬರ್ಪಣ ರೆಡ್ ನಮ್ನೆ ಉಂಟು ಅಂಡ ಓ ಎಡ್ಡೆ ಮಸ್ತ್ ಅಡ ಬೊಲ್ದೆಕ್ಕದೆ ಮಸ್ತ್ ಎಡ್ಡೆ ಅಡ ಅವಳ ಎಟ್ಟೆನೆ ಅವಳ ಆಪುಡು ಗಂಟು ಬೇನೆಗ್ ಅಲ್ಪ ಅಲ್ಪ ಬೇನೆ ಮತ್ತೆ ಲಕ್ಕನ ನಮ್ಮ ಮುಟ್ಟುಡೆ ಅಂತ ಬಡ್ತೊಂದು ಕೊಂಡಾಗ ನಂಗೆ ಬಡ್ತಾನೆ ಅಪ್ಪುಜಿ ಆ ನಮ್ನೆದ ಬೇನೆಗ್ ಆಪುಡು ಅಡ ಒಂಜಿ 2 ದಿನ ಅತ್ತೆ ಒಂಜಿ ತಿಂಗೊಲ ಒಂಜಿ 2-3 ತಿಂಗೊಲ ಅಂಡಲ ಮಲ್ತೊಂದು ಪೊಡು ಐರೆದ್ದ ಮರ್ದಾತ ಓದಿ ಅಂಚ ಪೂಜೆ ಒಂದು ಪೊಡು ಅಡ ದುಂಬುದಾಕ್ಲು ಮಲ್ತದೇರಿ ಅಕ್ಲೆಗ ಆತನತ ಅಂಚ ಅಪಗ ಮತ ಮರ್ದ ಮತ ಓಂಡು ಇಂದು ತಾಯಿ ದೈತ ಮತ ನೆಟ್ಟಿಂದ ಮುಗ್ಗೆ ಇಂದು ನೀಲಿ ನೀಲಿ ಅರಲ್ಲ ನೀಲಿ ಅಪ್ಪನು ಮುಗ್ಗೆಂದು ಆಯ್ತ ಮುಗ್ಗೆ ಬೊಲೂದು ಬರ್ಪುಡು ಬೊಲ್ದತೆ ಬೊಲೂದು ಬರ್ಪುಡು ಆಯ್ತ ಮುಗ್ಗೆ. ಅಂದ್ರೆ ಬಿಳಿ ಎಕ್ಕದ್ದು ಎಲೆ ತುಂಬಾ ಒಳ್ಳೇದು ಅಂತ ಹೇಳಿ. ನೀಲಿ ಅಂದ್ರೆ ಪರವಾಗಿಲ್ಲ, ಆದ್ರೆ ಬಿಳಿ ಎಕ್ಕದ್ದು ಸಿಕ್ಕಿದ್ರೆ ತುಂಬಾ ಒಳ್ಳೇದು. ಒಂಜಿ ಕೊಂಡೆ ದಾತ ಮೈತನ ಒಂಜಿ ಕೊಂಡೆ ಎಣ್ಣೆ ಮೈತನ ಅರ್ಧ ಕೊಂಡೆ ಉದ್ದೋಡು ಅದೇ ಕೊದ್ದಿದು ಅವಕ್ಕ ಕೊದಿಪನಾಗ ಗೊತ್ತಾಗ್ತದ. ಅವ್ರು ತೋರಿಸ್ತಾರಂತೆ ಹೇಗೆ ಮಾಡುದು ಅಂತ ಹೇಳಿ. ಯಾವ ಸೋಪ್ ಮಲ್ತದೆ ದೆಕ್ಕೊಡು ಅದನ್ನ ಚೆನ್ನಾಗಿ ತೊಳಿಬೇಕು. ಇದು ಧೂಳೆಲ್ಲ ಎಂತ ಸೇರ್ಬಾರ್ದು. ಅದೇ ಧೂಳು ಸೋಪ್ ಮಲ್ತು ಬೇಕದು
ನಾನು ಒಂತೆ ಇರೆ ಕೊಯ್ಯೊಂದು ಬರ್ತನ ಇನ್ನು ಒಂತೆ ಬೆಚ್ಚ ಅಲ್ಪಗ ನಮ್ಮ ದುಂಬರು ಮನ್ಸದ ಇನ್ನು ಒಂಜಿ ಚೂರು ಬೋರ್ಡು ಮಾಡಿದ್ರೆ ನಿಕ್ಲೆಗೋಸ್ಕರ ತೋಚ್ಪಾರ ಸಲದ್ ಮಲ್ಪುನ ಇದು ನನ್ನ ನಮ್ಮ ಐಕ್ ದುಂಬ ಬೆಚ್ಚ ಹಾಕ್ತನ ಉಂಟು ಅಂಚೆ ಇತ್ತೆ ಹೊರಕ್ಕೂ ಐಕೆ ಒಂತೆ ಉಣ್ಣದಾಗ್ತದೆ ತಪ್ಪು ಒಂತೆ ಯಾರು ಸ್ವಲ್ಪ ಮಾಡ್ತಾ ಇದ್ದೇವೆ, ಯಾಕೆಂದರೆ ಇದಕ್ಕಿಂತ ಮೊದಲು ನಾವು ಮಾಡಿದ್ದೇವೆ ಇದೆ. ಅದು ನಿಮ್ಮ ವಿಡಿಯೋಗೋಸ್ಕರ ನಾವೀಗ ತೋರಿಸ್ತಾ ಇದ್ದೇವೆ. ಎಲ್ರಿಗೂ ಹೆಲ್ಪ್ ಆಗಲಿ ಇದು ಎಣ್ಣೆ. ಕೆಲವರಿಗೆ ಯಾವ ಎಣ್ಣೆ ಹಚ್ಚಿದ್ರೂ ಅದು ಕಡಿಮೆ ಆಗುದಿಲ್ಲ. ಕಮ್ಮಿ ಹಾಕುಜಿ ಅವತ್ತಂದ್ರೆ ಬೇಗದೆಲ್ಲ ಕಮ್ಮಿ ಹಾಕುಜಿ ಒಂದು ಟೈಮ್ ಹೋಗ್ಬಿಡು ಎಣ್ಣೆ ಪೂಜಿ ಒಂಜಿ 2-3-4 ತಿಂಗಳು ಆಂಡಲ್ಲ ಒಂಜಿ ಕಂಟಿನ್ಯೂಸ್ ಮಲ್ತೊಂದು ಪೂಜಿದು ಉರ್ತುದು ಪೂಜಿದು ಕಾಲು ಗಂಟೆನೆಲ್ಲ ಮಸಾಜ್ ಮಾಡ್ಬೋದು. ಅದೇ ಪೂಜಿದು ಬೇರೆದಡೆ ನಿಮಗೆ ಒಂದೇ ದಿನದಲ್ಲಿ ಎಲ್ಲ ಗುಣ ಆಗುದಿಲ್ಲ. ಒಂದು 5-6 ತಿಂಗಳು ಇದನ್ನು ಬಿಡದೆ ಹಚ್ತಾ ಬರಬೇಕು, ಹಚ್ತಾ ಮಸಾಜ್ ಮಾಡ್ತಾ ಬರಬೇಕು. ಅವಾಗಾದ್ರೆ ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗ್ತದೆ. ಕಾಲು ಗಂಟೆನೆಲ್ಲ ಕೊಡಲು ನೆನ್ನೆ ಒರೆಸೋಡು ನೀರ್ದ ಪಸೆ ಇಪ್ಪರಲ್ಲಿ ನಮ್ಮ ಎಣ್ಣೆಗೆ ಪಾಡ್ಬಾತ ಅಪ್ಪಗ ಒರೆಸುದು ಇಯೋಡು ಪೊರ್ಲು ನೀರ್ದ ಪಸೆದು ದೆಕ್ಕಿಯತೇನೆ ದೆಕ್ಕಿ ನಾವು ನೀರ್ದ ಹಸೆ ಇಪ್ಪರ ಅಲ್ಲಿ ನೀರಿದು ಪಸೆ ಇರಬಾರ್ದಂತೆ. ಅದೇ ಯಾಕಂದ್ರೆ ಎಣ್ಣೆಗೆ ಹಾಕ್ತಾರೆ, ಅದಕ್ಕೋಸ್ಕರ ಸಮಯ ಎಣ್ಣೆ ದೀನ್ ನಡಾಯ್ನೆ ಹಾಲು ಹಾಕೊಂಡದ ನೀರ್ದ ಪಸೆ ಎತ್ತಿಯೊಟ್ಟಿಗೆ ನೀರ್ದ ಪಸೆ ಇಪ್ಪರ ಬಲ್ಲಿ ಇಟ್ಟು ಅವ್ರೆಂತ ಹೇಳ್ತಾ ಇದ್ದಾರೆ ಅಂದ್ರೆ ನೀರ್ದು ಪಸೆ ಏನಾದ್ರೂ ಇದ್ರೆ ಎಣ್ಣೆ ಇಲ್ಲದಿದ್ರೆ ಬೇಗ ಹಾಳಾಗ್ತದೆ. ಅದಕ್ಕೋಸ್ಕರ ನೀರಿನ ಪಸೆಯನ್ನು ಚೆನ್ನಾಗಿ ತೆಗಿಬೇಕು. ಅದನ್ನು ಒರೆಸಿ ಒಂದು ಒಣಗಿದ ಬಟ್ಟೆಯಲ್ಲಿ ಒರೆಸಿ ತೆಗಿಬೇಕು. ನೋಡ್ಬೋದು ಬಿಳಿ ಇದು ಬೊಲ್ದೆಕ್ಕದ ಬೇತೆಕ್ಲ ಆವತ್ತೆ. ನಿಕ್ಲೆಗ್ ನೆಡ್ದ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿತ್ತು ನಂದಾಂಡ ಎಂಕ್ಲೆಗ ಕಮೆಂಟೆಡ್ ತೆರಿಪಾಲೆ. ನಿಮಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟೆಡ್ ತೆರಿಪಾಲೆ ಕಮೆಂಟಲ್ಲಿ ಹೇಳಿ ನಮಗೆ. ಪಾಡೊಂದುಲ್ಲಾರು ಓಮ ನಿಂಜಾತೆ ಒಂತೆ ಒಂಜಿ ಚಮಚದಾತೆ ಓಮ ನಮ್ಮ ಎಣ್ಣೆ ಒಂತೆ ಆತ ಬೆಚ್ಚ ಓಮ ನಂಚೆನೆ ಈ ಗಂಟು ಬೇನೆಗೆ ಮತ್ತೆ ಭಾರಿ ಎಡ್ಡೆ ಓಮತೆ ಓಮ ಓಂ ಕಾಳು ಕೂಡ ಗಂಟು ಬೇನೆಗೆಲ್ಲ ತುಂಬಾ ಒಳ್ಳೇದು. ಈ ಎಲ್ಲ ಸ್ವೆಲ್ಲಿಂಗ್ ಎಲ್ಲ ಬರ್ತದಲ್ಲ, ಅದಕ್ಕೆ ಓಮ ತುಂಬಾ ಒಳ್ಳೇದು. ಇದು ದಪ್ಪ ಬರ್ಪುಣತೆ ದಪ್ಪ ಬರ್ಪುಣೆ ಓಮ ಇದು ಓಮ ಪಾಡ್ದೆ ನಮ್ಮ ಎಣ್ಣೆ ಒಂತೆ ಬೆಚ್ಚ ಅಂತ ಆಯ್ತು ಒಂತೇನೆ ಪಾಡ್ಕ ದಿಂಜ ಎಣ್ಣೆ ಬೆಚ್ಚ ಅಂತ ದಿಂಜ ನೋಡ್ಕೊಡು. ನಾವು ಸ್ವಲ್ಪ ಹಾಕ್ತಾ ಇದ್ದೇವೆ, ಯಾಕೆಂದ್ರೆ ಅದು ಎಣ್ಣೆ ಸ್ವಲ್ಪ ಮಾಡುದಲ್ಲ, ಅದಕ್ಕೋಸ್ಕರ. ಇದು ಪಚ್ಚೆ ಕರ್ಪೂರ ಅವಲಂಚೇನೆ ದಿಂಜ ಇಚ್ಚಿ ಒಂತೆ ಪಾಡ್ಕ ಪಚ್ಚೆ ಕರ್ಪೂರಲ ಎಡ್ಡತೆ ನಮ್ಮ ಮನೆಗ್ ಎಡ್ಡೆ ಪಚ್ಚೆ ಕರ್ಪೂರ ಎಡ್ಡೆ ಅಂಡ ಈ ಕರ್ಪೂರ ಪಾಡ್ತೀರಿ ಪಚ್ಚೆ ಕರ್ಪೂರ ಪಾಡುವೆ ಅದೇ ಇಂದು ಪಚ್ಚೆ ಕರ್ಪೂರ ಅಂದು ಪಚ್ಚೆ ಕರ್ಪೂರ ಒಂತೆ ಪಾಡ್ಕ ಒಂತೆ ಎಣ್ಣೆ ಬೆಚ್ಚ ಅನ್ಪುಣ ದಿಂಜ ಮಲ್ಪುಣ ದಿಂಜ ಪಾಡುದು. ನಿಮ್ಗೆ ಜಾಸ್ತಿ ಎಣ್ಣೆ ಮಾಡುವವರಿದ್ರೆ ಜಾಸ್ತಿ ಹಾಕ್ಬಹುದು, ಇಲ್ಲದಿದ್ರೆ ಕಡಿಮೆ ಹಾಕ್ಬಹುದು. ಪಾಡೋದು ಇದನ್ನೀಗ ಗುದ್ದುದು ಒಂಚೂರು ಪೊಡಿ ಮಾಡ್ಕೊಡು, ಚೆನ್ನಾಗಿ ಹುಡಿ ಮಾಡ್ಬೇಕು ಅದನ್ನು, ಇಲ್ಲದಿದ್ರೆ ಅದು ಎಣ್ಣೆಯಲ್ಲಿ ಇಡಿಯಾಗಿ ಇರ್ತದೆ. ರಸ ಬುಡುಪು ಜಾತ ಐಕು ಓಮನ್ ಪುಡಿ ಮಾಡ್ಕೊಡು. ಓಮಲ್ಲ ಪಚ್ಚೆ ಕರ್ಪೂರ ಅಲ್ಲ ಪುಡಿ ಆಯ್ತು. ಈಗ ತೋರಿಸ್ಮೇಲೆ ಪುಡಿ ಅಂಡು ನಮ್ಗೆ ಯಾವ ಈತು ಒಂತೆ ಎಣ್ಣೆಗೆ ಪುಡಿ ಆಯ್ನ ಯಾವ ಈತು ಎಷ್ಟು ಸಾಕು ಹುಡಿ ಆದದ್ದು. ನಾನು 2 ಚಮಚದ ತುಂಡು ಪುಡಿ 2 ಚಮಚದಷ್ಟು ಇದೆ ಅದರಲ್ಲಿ. ಯಾವುದೇ ಮದ್ದು ತಗೊಳ್ಬೇಕಾದ್ರೂ ಒಂದು 4-6 ತಿಂಗಳಾದ್ರೂ ಕಂಟಿನ್ಯೂಸ್ ತಗೊಳ್ಳೇಬೇಕು. ಅದೇ ಇವತ್ತು ಹಾಕಿ ಇವತ್ತು ನಾಳೆ ಗುಣ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಏನು ಪ್ರಯೋಜನ ಇಲ್ಲ. ಅದೇ ಅದೇ ಅಂದ್ ಕಮ್ಮಿ ಹಾಕುಂಡ ಪಕ್ಕ ಓ ಆಜಿ ತಿಂಗೊಲಾನಾಗ ಚೂರು ಕಮ್ಮಿ ಅಂಚೆ ಇಂಗ್ಲಿಷ್ ಮಾತಾಡಿ ನೀಡ್ತಿರ್ಲಿ ಕಮ್ಮಿ ಅಂದ್ ದಾಸಿಬಿದ ಎಣ್ಣೆ ಅದು ಸಾಸಿವೆ ಎಣ್ಣೆ ಹಾಕ್ತಾ ಇದ್ದಾರೆ. ನೆಕ್ ಮಾಡ್ರಲ್ಲಿ ಬೇತೆ ಬೆಚ್ಚ ಅನ್ಪುಣಾಗ ತಾರದ ಎಣ್ಣೆ ಬೆಚ್ಚ ಅನ್ಕೊಳ್ಳಿ, ದಾಸೆಂಡೆ ಎಣ್ಣೆ ಬೆಚ್ಚ ಅನ್ಕೊಳ್ಳಿ, ದಾಸೆಂಡೆ ಎಣ್ಣೆ ಬೆಚ್ಚ ಅನ್ಪುಣಾಗ ದಾಸೆಂಡಿಲ ಒಂಜಿ ಬೆಕ್ಕು ಬೇರೆಗೆ ಆಪಣ ಸೊತ್ತು ಅವಳ ಒಂಜಿ ಗುಣ ಮಲ್ಪನ ಒಂಜಿ ಶಕ್ತಿ ಉಂಟು
ಪೂಜಿಂದ ಬೇನೆ ಕಮ್ಮಿ ಬೇನೆ ಕಮ್ಮಿ ಹಾಕೊಂಡು ಜೋರಿದ್ರೆ ನಾವು ಹಾಕಿ ನಲ್ಲ ಇದ್ರೆ ನಾವು ಕಮ್ಮಿ ಹಾಕೊಂಡು ದಾಸೆದ್ದೆಣ್ಣೆಲ್ಲ ಪೂಜಿಬೇಕು ಪೂಜಿ ದೇವ್ರ ಕೈ ಕಾರು ಕುತ್ತುನೇಕು ಸಮೇತ ಹೋಗಿ ದಾಸೆದ್ದೆಣ್ಣೆ ಮಂತ್ ಪೂಜಿಬೇಕು ಕೈ ಕಾರು ಮತ್ತೆ ಕುತ್ತುಡದ ನಾವಿಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೇವೆ. ನೀವು ಬೇಕಿದ್ರೆ ತೆಂಗಿನ ಎಣ್ಣೆ ಕೂಡ ಯೂಸ್ ಮಾಡ್ಬೋದಾ, ಆದ್ರೆ ನಾವು ಇಲ್ಲಿ ಸಾಸಿವೆ ಎಣ್ಣೆ ಯಾಕೆ ಯೂಸ್ ಮಾಡೋದಂದ್ರೆ ಅದು ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಬಾರ್ದು, ಸಪ್ರೇಟ್ ಸಪ್ರೇಟ್ ಆಗಿ ಬೇಕಾದ್ರೆ ಹಾಕಿ ಯೂಸ್ ಮಾಡಬಹುದು. ಸಾಸಿವೆ ಎಣ್ಣೆಯಲ್ಲಿ ಒಂದು ಗುಣ ಅಂದ್ರೆ ಅದನ್ನು ಕೂಡ ನೋವು ನಿವಾರಕ ಅಂತ ಹೇಳ್ತಾರೆ. ಏನಾದ್ರೂ ದಪ್ಪ ಆದ್ರೆ ನೋವಿಗೆಲ್ಲ ಜಾಸ್ತಿ ಸಾಸಿವೆ ಎಣ್ಣೆನೇ ಯೂಸ್ ಮಾಡ್ತಾರೆ. ಮೈ ಕೈ ಎಲ್ಲ ನೋವಿದ್ರೆ ಎಲ್ಲ ಈ ಎಣ್ಣೆ ಹಾಕಿ ಮಸಾಜ್ ಮಾಡಿ ಬಿಸಿ ಬಿಸಿಯಾಗಿ ಸ್ನಾನ ಮಾಡಬೇಕು. ಅದೇ ಹಾಗೆ ನಾವೀಗ ಇಲ್ಲಿ ಸಾಸಿವೆ ಎಣ್ಣೆ ಹಾಕ್ತಾ ಇದ್ದೇವೆ. ಅದು ಕೂಡ ಜಾಸ್ತಿ ಇದು ನಾವು ಕಬ್ಬಿಣದ ಕಾವಲಿ ಬನಲೆ ಕರ್ಬದ ಬನಲೆ ಕರ್ಬದ ಬನಲೆ ಬೆಚ್ಚ ಅಂತಂದಂಡ ಎಡ್ಡೆ ಕಬ್ಬಿಣದ್ದು ಸಹ ಎಂಚಿನ ಮಲ್ಪುಂಡಲ್ಲ ಕರ್ಬುದೇಟು ಮಣ್ಣದೇಟು ಜಾಸ್ತಿ ಕರ್ಬುದೇಟು ಮಲ್ಪುಂದಂಡ ಎಡ್ಡೆ. ಎಲೆಯನ್ನು ಕಟ್ ಮಾಡ್ತಾ ಇದ್ದಾರೆ ಅವರು. ಈಗ ಕಟ್ಟು ಮತ್ತೆ ಅಂಚನೆ ಪಾಡೋಳತೆ ಇಂಚೆನೆ ಪಾಡೋಡು ಕೈಟೆ ಕಟ್ಟು ಮಲ್ಪಲಿ ಪರಿ ಉಂಡತಾವು ತುಂಡ ಹಾಕುದು ಡೈರೆಕ್ಟ್ ಎಣ್ಣೆಗೆ ಹಾಕಿದ್ರೆ ಆಯ್ತು. ಅದ್ರ ಐಟು ಪೇರ್ ಬರ್ತದೆ ಜಾಗ್ರತೆ ಅನ್ಕೊಡು. ಕಣ್ಣಿಗೆ ಮಾತ್ರ ಹಾಳದು, ಸ್ವಲ್ಪ ಜಾಗ್ರತೆಯಿಂದಾಗಿ ಮಾಡಬೇಕು. ಸ್ವಿಮ್ ಅಲ್ಲಿ ಇಟ್ಟು ಅದನ್ನು ಕಾಯಿಸ್ಬೇಕು, ಇಲ್ಲದಿದ್ರೆ ಅದು ಕರಂಚಿ ಹೋಗ್ತದೆ. ಕರಂಚುಂಡತ ಈರೆ ಕರಂಚುಂಡತಾವು ಅಂದ ಈರೆ ಕರಂಚರಲಿ ಅವನು ಕಾಯಿ ಕಾಯಿ ಕಾಯ್ದು ಕರ ಕರ ಕಣ್ಪುಡು ಅಪ್ಪಾಗ ತೆಕ್ಕದು ಉಡುಡು ಮಲ್ಲೆ ಮಲ್ಚೇಟಿ ಪಕ್ಕ ಕರಂಚುಂಡತ. ಹೌದು, ಓಮಲ ಪಚ್ಚ ಕರ್ಪೂರ ಪಚ್ಚ ಪುಡಿ ಮನ್ಸು ನಾವು ಈ ತುಂಡು ಓಮ ಮತ್ತೆ ಪಚ್ಚ ಕರ್ಪೂರ ಹುಡಿ ಮಾಡಿದ್ದು ಹಾಕ್ತಾ ಇದ್ದೇವೆ ಎಣ್ಣೆಗೆ. ಇದು ನಮ್ಮ ಮನೇಲಿ ಆದದ್ದು ಒಂಚೂರು ಮಂಜೆಲ್ಲ ಪಾಡ್ದ ಎಡ್ಡೆ ಗುದ್ದುದು ಪಾಡ್ದಾಯ್ತು. ಇದು ನಮ್ಮ ಮನೆಯಲ್ಲೇ ಆದ ಅರಿಶಿನ, ಅದನ್ನು ಹಾಕ್ತಾ ಇದ್ದೇವೆ. ಅದನ್ನು ಗುದ್ದಬೇಕು ಇನ್ನು. ಅರಿಶಿನ ಕೂಡ ಆಂಟಿಬಯೋಟಿಕ್. ನಿಮ್ಗೆ ಮನೆ ಊರಿದು ಸಿಗ್ಲಿಲ್ಲದಿದ್ರೆ ನೀವು ಅಂಗಡಿಯ ಅರಿಶಿನ ಇದೆ ಅಲ್ವಾ, ಅದನ್ನು ಕೂಡ ಹಾಕ್ಬಹುದು. ಅದನ್ನು ಹಾಕಿದ್ರು ಅವರು ಅರಿಶಿನವನ್ನು. ಪರಿಮಳ ಬರ್ತಾ ಉಂಟು, ಪರಿಮಳ ಬರೋದುಂಟದೆ. ಎಡ್ಡೆ ಕಾಯ್ದೆ ಅವನ್ನ ಕರ 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 ಅನ್ನೋದು ಗೊತ್ತಂಡ. ಈಗ ಇದು ಇಷ್ಟ ಆದ್ರೆ ಜಾಂಡೆ ಜಾಂಡೆ ನಾವು ಎಣ್ಣೆ ಈಗ ತುಂಬಾ ಬಿಸಿ ಉಂಟು, ಸ್ವಲ್ಪ ತಣ್ಣಗಾಗ್ಲಿ, ಆ ನಂತರ ನಾವು ತೋರಿಸ್ತೇವೆ. ಎಣ್ಣೆ ಮುಟ್ಟು ನಾಕೈಕು ಬೆಪ್ಪು ತಿಕ್ಲೇಕ ಉಗುರು ಬೆಚ್ಚ ಉಗುರು ಬೆಪ್ಪು ಉಗುರು ಬೆಪ್ಪು ತಲೆಕ ಉಗುರು ಬಿಸಿ ಉಗುರು ಬಿಸಿ ಆದ ನಂತರ ಅದನ್ನು ಮತ್ತೆ ನೋಡುವ. ಈಗ ಆಫ್ ಮಾಡಿದ್ದೇವೆ ಗ್ಯಾಸ್. ಈಗ ಶಬ್ದ ಶಬ್ದ ಸರಿ ಒಂಚೂರು ಚೌಳಿ ಅಂಡ ಉಗುರು ಬೆಪ್ಪುಂಡು ಇದಾಯ್ತು. ಈಗ ಉಗುರು ಬೆಚ್ಚ ಪಕ್ಕ ಅಂಡ ಅರಪ್ಪಿಜೊಂಡು ಎಜ್ಜೆ ಗೊತ್ತಿಲ್ಲ. ಕರ್ಬದ ಬಣಲೆ ಆಟ ಕರ್ಬದ ಬಣಲೆ ಪಕ್ಕ ಅರಪ್ಪಿಜೊಂಡ ಇತ ಬೆಪ್ಪುಂಡು ಬೆಪ್ಪುಂಡತೆ ಬೆಪ್ಪುಂಡು ಅರಿಪ್ಪುಗ ನೆಂದು ಲೈಟ್ಗೆ ಪಾಡೋಡು ಪಾಡ್ದು ದಿಯೋಡು ದಾಲಾಪಜಿ ಒಂದು ಆತನದ ಆಯ್ತಾ. ರಸ ಕೂಡ ಬುಡ್ಪುಂಡ ರಸ ಆಯ್ತಾ ಬುಡ್ಪುಂಡ ಈಟೆ ಇತ್ತು ನಿತ ಮೈಪರಪ್ಪಜಿ ಐಕೆ ಅಂತ ತಪ್ಪುನು ಚಮಚ ಹೊಡೆದು ಪಾಡುವೆ. ಅದನ್ನು ಒಟ್ಟಿಗೆ ಹಾಕುದು ಯಾಕೆಂದ್ರೆ ಅದನ್ನು ಸಹ ಮಸಾಜ್ ಮಾಡುವಾಗ ಒಟ್ಟಿಗೆ ಹುಡಿ ಮಾಡಿ ಕೈಯಲ್ಲಿ ಹಾಕಿ ಮಸಾಜ್ ಮಾಡುದು. ಅದರಲ್ಲಿ ಏನು ಬಿಸಾಡ್ಲಿಕ್ಕೆ ಎಂತ ಸಹ ಇಲ್ಲ, ಅದು ಹುಡಿ ಆಗ್ತದೆ. ಸ್ವಲ್ಪ ಉಗುರು ಬಿಸಿ ಇದೆ, ಅದನ್ನೇ ಹಾಕಿ ಮಸಾಜ್ ಮಾಡ್ಬೇಕೀಗ. ಇಷ್ಟು ಸಿಕ್ಕಿತು ಎಣ್ಣೆ. ಕೊದ್ದಿದ್ದು ಈ ತೆನ್ನೆ ಅಂದ್ರೆ ಇಷ್ಟು ಎಣ್ಣೆ ಸಿಕ್ಕಿತ್ತು ನಮಗೆ. ಈಗ ಇದನ್ನು ಮಸಾಜ್ ಮಾಡುವ ತೋರಿಸ್ತಾರೆ ಅವರು. ಈಗ ನಾನೇ ತೋರಿಸ್ತೇನೆ ಹೇಗೆ ಮಸಾಜ್ ಮಾಡುವ ಅಂತ ಹೇಳಿ. ಈಗ ನಾನು ಸ್ವಲ್ಪ ಕೈಗೆ ಹಾಕಿಕೊಂಡಿದ್ದೇನೆ. ಇದು ಎಲೆ ಎಲ್ಲ ಇದರಲ್ಲೇ ಉಂಟು ನೋಡಿ. ಇದನ್ನು ಹೀಗೆ ಹುಡಿ ಮಾಡುವ, ಇದು ಹುಡಿ ಆಗ್ತದೆ. ಪುಡಿ ಮಾಡ್ತದೆ ಮಸಾಜ್ ಮಾಡ್ಬೋದು. ಈಗ ಅವರ ಕಾಲಿಗೆ ನಾನು ಹಚ್ಚುತ್ತಾ ಇದ್ದೇನೆ. ನೋಡ್ಬೋದು ಎಣ್ಣೆ, ನೋಡ್ಬೋದು ಎಣ್ಣೆ ಹೇಗಿದೆ ಅಂತೇಳಿ. ಪರಿಮಳ ಸಹ ಉಂಟು ಎಣ್ಣೆ.
ಅವರ ಕಾಲಿಗೆ ಅವರ ಗಂಟು ನೋವು ಉಂಟು ಅವರಿಗೆ. ಹೀಗೆ ಮಸಾಜ್ ಮಾಡಿ 1/4 ಗಂಟೆ ಅದು ಬಿಸಿ ಆಗುವ ತನಕ ಇದು ಮಸಾಜ್ ಮಾಡ್ತಾ ಇರಬೇಕು. ಆನಂತರ ಸ್ನಾನ ಮಾಡುವಾಗ ಬಿಸಿ ನೀರು ಹಾಕಿ ಚೆನ್ನಾಗಿ ಬಿಸಿ ನೀರು ಹಾಕಿ ಹಾಕಬೇಕು. ನೀನಾಗ ಎಡ್ಡೆ ಬಿಸಿ ನೀರು ಮೈ ಕೊಡತ್ತೆ ಒಂದು 1/4 ಗಂಟೆ ಅಂಡಲ್ಲ ಮಸಾಜ್ 1/4 ಗಂಟೆ ಅದೆಲ್ಲ ಬಿಡು. ಅವು ಬೆಚ್ಚಾಪುಣಿ ಎಣ್ಣೆ ಆ ಈ ನೀರು ಪಾಡ್ದು ನಮಗೆ ಬೆಚ್ಚ ಬಿಡು ಆತು ಪಾಡ್ದು ಮೀಯು ಇಡೀ ಮೈ ಕೈ ಬೇನೆಗೆ ಆಪುಣಿ ಇದೆ ಇಡೀ ಫುಲ್ ನಮ್ಮ ಬಾಡಿಗೆ ಪೂಜೆಗೆ ಬಂದು ಇಕ್ಲಲ್ಲ ಅವರ ಟ್ರೈ ಮಲ್ಪುಲೆ ಇಲ್ಲ ಎಕ್ಕದ ಇದೆ ಒಳ್ಳೆ ತಿಕ್ಕೊಂಡು ಅದೇ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ಎಣ್ಣೆಯನ್ನು. ಆದರೆ 6 ತಿಂಗಳವರೆಗೆ ನೀವು ಇದನ್ನು ಮಾಡ್ತಾನೆ ಇರಬೇಕು. ಇಜಿನ ಸುಮಾರು ಆಗ್ತದೆ ಪಕ್ಕ ಸುಮಾರು ಹಾಕಿದ್ದು ಇಲ್ಲದಿದ್ರೆ ಅದು ಸುಮಾರು ಆಗುದಿಲ್ಲ. ಒಂಜಿ ರಸಟ್ ಮಲ್ಸನ ದಾಲ ಐದು ದಂಡು ದಂಡು ಬುಡ್ಡು ದಂಡು ಕೊಂಡು. ಹೌದು, ನಾನು ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪುಲೆ ಅಂತ ನಾನು ಆತು ವಿಡಿಯೋ ಎಲ್ಲ ಬರ್ರಂಡು ಒಂದು ಅಡ ಐದು ಅಕ್ಕಲ ಮಲ್ತೇರ್ನ ಅಕ್ಕಲ ಇಗ್ಲ ಇಂದು ಹಾಪುಡ ನಿಕ್ಲ ಸಪೋರ್ಟ್ ಏಪಲ್ ಉಪ್ಪೋಡು. ಸೊ ಈ ವಿಡಿಯೋ ನೇಂಕ್ಲು ಮೂಲೆ ಮುಗಿಪ ಒಂದಿಲ್ಲ.